ಹೆಬ್ಬಾವಿನ ಗಾತ್ರದ ನಾಗರ ಹಾವೊಂದು ಬಾವಿಯಲ್ಲಿ ಬಿದ್ದು ಮೇಲೆ ಬರಲು ಆಗದೆ ಹೆಣಗಾಡ್ತಾ ಇತ್ತು. ಬಾವಿಗೆ ಬಿದ್ದ ಈ ನಾಗರ ಹಾವಿನ ರಕ್ಷಣೆಯನ್ನು ಮಾಡಿದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಉಡುಪಿಯ ಕುಕ್ಕೆಹಳ್ಳಿ ಸಮೀಪದ ಕೊರಗುನಾಯ್ಕ ಅವರ ಬಾವಿಗೆ ಬೃಹತ್ ಗಾತ್ರದ ಬಿಳಿ ನಾಗರ ಹಾವು ಬಿದ್ದಿತ್ತು. ಬಾವಿ ಮೇಲಿಂದ ನೋಡಿದರೆ ಆ ಹಾವು ಮೇಲೆ ಬರಲು ಕಷ್ಟಪಡುತ್ತಿರುವುದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಮೊದಲೇ ಕರಾವಳಿ ಭಾಗದ ಜನರಿಗೆ ನಾಗರ ಹಾವನ್ನು ಕಂಡರೆ ಭಯ ಮತ್ತು ಭಕ್ತಿ. ಈ ಹಾವನ್ನು ರಕ್ಷಿಸಲೇಬೇಕೆಂದು ಪಣತೊಟ್ಟ ಮನೆಯವರು ಸಾಲಿಗ್ರಾಮದ ಉರಗ ತಜ್ಞ ಸುಧೀಂದ್ರ ಐತಾಳರಿಗೆ ಮಾಹಿತಿ ನೀಡಿದ್ದಾರೆ. ಮಳೆ ಕೂಡ ಬರುತ್ತಿದ್ದರಿಂದ ಬಾವಿಗಿಳಿದು ಕಾರ್ಯಾಚರಣೆ ನಡೆಸೋದು ಸಾಧ್ಯವಿರಲಿಲ್ಲ. ಹಾವು ಹೆಡೆಬಿಚ್ಚಿ ಬುಸುಗುಡುತ್ತಿರುವುದನ್ನು ಕಂಡರೆ ಎಂಥವರಿಗೂ ಭಯ ಆಗಲೇಬೇಕು. ಆದ್ದರಿಂದ ಉಪಾಯ ಹೂಡಿ ಟೈರ್ ಒಂದನ್ನು 2 ಹಗ್ಗದ ಸಹಾಯದಿಂದ ಬಾವಿಗೆ ಇಳಿಸಲಾಯಿತು. ಟೈರ್ ಬುಟ್ಟಿಯ ಮೂಲಕ ಹಾವನ್ನು ಮೇಲಕ್ಕೆತ್ತಿ ನಂತರ ನಾಜುಕಾಗಿ ಪೈಪಿನ ಒಳಗೆ ಬರುವಂತೆ ಮಾಡಿ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಯಿತು. ಮೇಲಕ್ಕೆ ಬರುವ ತನಕ ಬುಸುಗುಟ್ಟಲಿದ್ದ ನಾವು ನಂತರ ಪೈಪಿನೊಳಗೆ ಕುಳಿತು ಕಾಡು ಸೇರಿದೆ. ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಬುಸುಗುಡುತ್ತಿದ್ದ ಹಾವಿನ ರಕ್ಷಣೆ ಮಾಡಿದ ಸಾಲಿಗ್ರಾಮದ ಉರಗತಜ್ಞ ಸುಧೀಂದ್ರ ಐತಾಳ್ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ.